ಕೊರೋನಾ ಆರಂಭವಾದಾಗ ಬಹಳಷ್ಟು ಊರುಗಳಲ್ಲಿ ಹೊರಗಿನವರು ಬರದಂತೆ ರಸ್ತೆಗಳನ್ನು ಬಂದ್ ಮಾಡಿದ್ದ ಪ್ರಕರಣಗಳು ಈಗ ಮರುಕಳಿಸಿದ್ದು ಇಂಥವು ಮತ್ತಷ್ಟು ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಏಕೆಂದರೆ ಈಗಾಗಲೇ ಕೆಲವೆಡೆ ರಸ್ತೆ ಬಂದ್ ಮಾಡಿರುವಂತಹ ಸನ್ನಿವೇಶಗಳು ಕಂಡುಬಂದಿವೆ. ಕೇರಳದಲ್ಲಿ ಕೊರೋನಾ ಹಿನ್ನೆಲೆ ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಪ್ರತಾಪ್ ರೆಡ್ಡಿ ಕಾಸರಗೋಡು ಗಡಿತಾಲದ ಪಾಡಿಗೆ ಭೇಟಿ ನೀಡಿ ಬೆನ್ನಲ್ಲೇ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಠಿಣ ಕ್ರಮ ಕೈಗೊಂಡಿದ್ದು ಅದರ ಭಾಗವಾಗಿ ವಿಟ್ಲ ಕಾಸರಗೋಡು ಸಂಪರ್ಕಿಸುವ ಪೆರ್ಲದ ಪಾಣಾಜೆ ಎಂಬಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಇಟ್ಟು ಮಣ್ಣು ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ. ಈ ಬಗ್ಗೆ ಕೇರಳಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು ಎಡಿಜಿಪಿ ತುರ್ತು ಸೇವೆಗಳಿಗೆ ಅವಕಾಶ ನೀಡಿದ್ದಾರೆ. ಆದರೆ ಜಿಲ್ಲಾಡಳಿತ ರಸ್ತೆಯನ್ನೇ ಬಂದ್ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.